ಬೆಳ್ತಂಪಾಡಿ ಗ್ರಾಮದ ಗುಮ್ಮಟೆಗದ್ದೆಯ ಶ್ರೀ ಮೌನಪ್ಪಜಿ ಮತ್ತು ಶ್ರೀಮತಿ ಲಲಿತಾ ಕೆ ದಂಪತಿಯ ಸುಪುತ್ರಿ GM ಕೀರ್ತಿ 2 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ತಂದವರು. ಎಲ್ಲ ಪ್ರೇಕ್ಷಕರಿಗೆ ಗೊತ್ತಿರಲಿ, ಭಾರತದಲ್ಲಿ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ ಕಳೆದ 69 ವರ್ಷಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಆದರೆ 14ರ ವಯೋಮಾನದಲ್ಲಿ 69 ವರ್ಷದ ಇತಿಹಾಸದಲ್ಲಿ ಈ ತನಕ ಯಾವುದೇ ಗೋಲ್ಡ್ ಮೆಡಲ್ ಕರ್ನಾಟಕಕ್ಕೆ ಬರಲಿಲ್ಲ. ಆದರೆ ಆ ಗೋಲ್ಡ್ ಮೆಡಲನ್ನು 8ನೇ ತರಗತಿಯಲ್ಲಿ ಕರ್ನಾಟಕಕ್ಕೆ ತಂಡ ಏಕೈಕ ವಿದ್ಯಾರ್ಥಿನಿ ಕುಮಾರಿ ಕೀರ್ತಿಯವರು ಅನ್ನುವ ಹೆಮ್ಮೆ ಪುತ್ತೂರಿಗರದ್ದು. ಅದಾದ ನಂತರ 10ನೇ ತರಗತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅದೇ ಎತ್ತರ ಜಿಗಿತವನ್ನು ಆಯ್ಕೆ ಮಾಡಿಕೊಂಡು ವಲಯ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ತೆರಳಿ ಮತ್ತೊಮ್ಮೆ ಮೊದಲಿನ ರೆಕಾರ್ಡನ್ನೇ ಮತ್ತೊಮ್ಮೆ ಗಟ್ಟಿ ಮಾಡಿದವರು ಕೀರ್ತಿ. ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ SGFI ವತಿಯಿಂದ ನಡೆದಂತಹ ರಾಷ್ಟ್ರ ಮಟ್ಟದ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕಕ್ಕೆ 2ನೇಯ ಬೆಳ್ಳಿಯ ಪದಕವನ್ನು ಕೂಡ ತಂದವರು ನಮ್ಮ GM ಕೀರ್ತಿ. ಅವರು ಪುತ್ತೂರಿನವರು ಅನ್ನುವ ಹೆಮ್ಮೆಯೊಂದಿಗೆ ಬಹುಶಃ 2025ರ SSLC ಫಲಿತಾಂಶ ಈಗಾಗಲೇ ಗೊತ್ತಿದೆ. ನಮ್ಮೆಲ್ಲ ಇಡೀ ತಾಲೂಕು ನಮ್ಮ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿರುವಂಥದ್ದು, ಇನ್ನೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಕಳೆದ SSLC ಫಲಿತಾಂಶದಲ್ಲಿ, ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತಾ, ತಾಲೂಕು ಮಟ್ಟದ ಸರ್ಕಾರಿ ಶಾಲೆಗಳಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಲ್ಯಾಪ್ಟಾಪ್ ವಿತರಣೆ ನಡೀತಾ ಇತ್ತು. ಈಗ ಪ್ರಸ್ತುತ ವರ್ಷದಿಂದ 3 ಮಂದಿಗೆ 50,000 ನಗದ ಪುರಸ್ಕಾರವನ್ನು ಸರ್ಕಾರ ಘೋಷಣೆ ಮಾಡಿರುತ್ತದೆ ಮತ್ತು ಅವರ ಅಕೌಂಟಿಗೆ ನೇರವಾಗಿ ಹೋಗುವಂಥ ವ್ಯವಸ್ಥೆ ಕೂಡ ಆಗಿದೆ. ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಕುಮಾರಿ ಸ್ಟೆಲ್ಲಾ ವರ್ಗೀಸ್ ಅವರೇ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಅಶೋಕ್ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಾಗರಿಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ 1950 ಜನವರಿ 26ರಂದು ನಮ್ಮ ದೇಶಕ್ಕೆ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡು, ಈ ಸಂವಿಧಾನದ ಪ್ರಕಾರ ನಾವು ಈ ದೇಶವನ್ನು ನಡೆಸ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಅಥವಾ ಒಂದು ನಿರ್ಧಾರವನ್ನು ನಮ್ಮ ನಾವು ಕೈಗೊಂಡಿದ್ದೇವೆ. ಯಾಕೆ ಜನವರಿ 26ರಂದೇ ಆಯ್ಕೆ ಮಾಡಿಕೊಳ್ಳಲಾಯಿತು ಅಂತಕ್ಕಂಥ ವಿಚಾರವನ್ನು ನೋಡೋದಾದರೆ, ಜನವರಿ 26, 1930ರಂದು ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ಅವರು ಸ್ವರಾಜ್ಯ ದಿವಸ ಅಂತ ಆ ದಿನವನ್ನು ಘೋಷಣೆ ಮಾಡ್ತಾರೆ. ಬ್ರಿಟಿಷರ ಆಡಳಿತದಿಂದ ನಮ್ಮ ಆಡಳಿತವನ್ನು ಕಿತ್ತೋಗೋದು, ನಮ್ಮದೇ ಆದಂಥ ಒಂದು ಆಡಳಿತವನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ 1930 ಜನವರಿ 26ರಂದು ಸ್ವರಾಜ್ಯ ದಿವಸ ಅಂತೇಳಿ ಘೋಷಣೆಯನ್ನು ಮಾಡ್ತಾರೆ.
ಅದೇ ದಿನದಂದು 1950ರಂದು ನಮ್ಮ ಸಂವಿಧಾನವನ್ನು ನಾವು ನಮ್ಮ ದೇಶಕ್ಕೆ ಅರ್ಪಣೆಯನ್ನು ಮಾಡಿಕೊಂಡಿದ್ದೇವೆ. ನಮ್ಮ ಎಲ್ಲ ಕಾನೂನುಗಳು, ಎಲ್ಲ ನಿರ್ಧಾರಗಳು ಅಥವಾ ಎಲ್ಲ ಯೋಜನೆಗಳು ಸಂವಿಧಾನದ ಆಶಯದ ಅಡಿಯಲ್ಲೇ ಇವತ್ತು ನಡೀತಾ ಇದ್ದಾವೆ. ಸಂವಿಧಾನದಲ್ಲಿ ಏನು ಆಶಯಗಳನ್ನು ಹೊಂದಿದ್ದಾರೆ ಅದರ ರೀತಿಯಲ್ಲೇ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಮಾಡಿಕೊಂಡು ಬರ್ತಾ ಇದ್ದೇವೆ. ನಾವು ಜವಾಬ್ದಾರಿಯುತವಾದ ನಾಗರಿಕರಾಗಿ ನಮ್ಮ ಸಂವಿಧಾನದಲ್ಲಿ ಏನು ನಿಯಮಗಳು ಅಥವಾ ಕಾನೂನುಗಳನ್ನು ರೂಪಣೆ ಮಾಡ್ಕೊಂಡಿದ್ದೀವಿ, ಆ ಕಾನೂನುಗಳನ್ನು ಗೌರವಿಸ್ತಾ ಸಂವಿಧಾನದಲ್ಲಿ ನಾಗರಿಕರಿಗೆ ಕೊಟ್ಟಂಥ ಹಕ್ಕುಗಳ ಜೊತೆಗೆ ಅನೇಕ ಜವಾಬ್ದಾರಿಗಳನ್ನು ಕೂಡ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಆ ಜವಾಬ್ದಾರಿಗಳನ್ನು ಅರಿತುಕೊಂಡು ನಾವು ಈ ದೇಶದಲ್ಲಿ ನಮ್ಮ ಜೀವನವನ್ನು ಮಾಡಿದರೆ ಈ ಗಣರಾಜ್ಯೋತ್ಸವ ದಿನ ಆಚರಣೆಯಲ್ಲಿ ಅಥವಾ ಸಂವಿಧಾನಕ್ಕೂ ಕೂಡ ನಾವೊಂದು ಗೌರವ ಕೊಟ್ಟಾಗಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇದರ ವತಿಯಿಂದ ನಡೆಯುತ್ತಿರುವಂತಹ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ, ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜನೆ ಮಾಡಿದಂಥ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಇವತ್ತು ನಾವು ಅತ್ಯಂತ ಸಂತೋಷದಿಂದ 77ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಮೊದಲ ಬಾರಿಗೆ ಎಲ್ರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಜನವರಿ 26ರಂದು ನಮ್ಮ ಇಡೀ ದೇಶದಲ್ಲಿ ಈ ಗಣರಾಜ್ಯೋತ್ಸವವನ್ನು ಆಚರಿಸುವ ಮುಖಾಂತರ ಇಡೀ ವಿಶ್ವಕ್ಕೆ ದೇಶದ ಶಕ್ತಿಯನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವ ಮುಖಾಂತರ ಇಡೀ ದೇಶದ ಜನತೆಗೆ ಅವರ ಹಕ್ಕುಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸಂವಿಧಾನವನ್ನು ಬರೆಯುವಾಗ ಯಾರಿಗೂ ಕೂಡ ಅವರ ಹಕ್ಕನ್ನು ಕಿತ್ತುಕೊಳ್ಳದ ರೀತಿಯಲ್ಲಿ ಈ ದೇಶದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ಒಬ್ಬರನ್ನು ಒಬ್ಬರು ಪ್ರಶ್ನೆ ಮಾಡುವ ಮುಖಾಂತರ ಈ ಸಂವಿಧಾನವನ್ನು ಬರೆಯುವಂಥ ಕೆಲಸವನ್ನು ಮಾಡಿದರೆ ಈ ದೇಶದ ಅತ್ಯಂತ ಉತ್ತುಂಗ ಸ್ಥಾನದಲ್ಲಿ ಇದ್ದವರು, ಈ ದೇಶದ ರಾಷ್ಟ್ರಪತಿಗಳಾಗಿರ್ಬೋದು, ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಈ ದೇಶದ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳದ ರೀತಿಯಲ್ಲಿ ಈ ದೇಶದ ಸಂವಿಧಾನವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ದೇಶದ ಸಂವಿಧಾನವನ್ನು ನಾವು ಇವತ್ತು ಏನು ಅನುಭವಿಸ್ತಾ ಇದ್ದೇವೆ ಅದಕ್ಕಾಗಿ ತ್ಯಾಗ ಮಾಡಿದವರು ತುಂಬ ಜನರಿದ್ದಾರೆ. ಅವರನ್ನು ಕೂಡ ನಾವು ನೆನಪಿಸಿಕೊಳ್ಳುವಂಥ ಅಗತ್ಯ ಇದೆ. ಜನರಿಂದ ಜನರಿಗಾಗಿ ಜನರ ಸರಕಾರ ಸಮಾನತೆ ಮತ್ತು ಸ್ವಾತಂತ್ರ್ಯ ನ್ಯಾಯವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಸಂವಿಧಾನವು ಸೃಷ್ಟಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಮಹಾತ್ಮ ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರನ್ನು ಕೂಡ ನಾವು ಇವತ್ತು ನೆನಪಿಸಿಕೊಳ್ಳುವಂಥ ಅಗತ್ಯ ಇದೆ. ಭಾರತದ ಸಾಧನೆಗಳು ಏನಂತ ಹೇಳಿದರೆ ವಿಜ್ಞಾನ, ತಂತ್ರಜ್ಞಾನ, ಅಂತರಿಕ್ಷ, ಕ್ರೀಡೆ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರಗಳು ವಿಶ್ವದಲ್ಲಿ ಭಾರತದ ಸ್ಥಾನಮಾನವನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಮಾಡಿದೆ. ಯುವ ಜನರ ಪಾತ್ರ ಈ ದೇಶದ ಭವಿಷ್ಯ ಯುವಕರ ಕೈಯಲ್ಲಿದೆ. ನೀವೆಲ್ಲ ಯುವಕರಿದ್ದೀರಿ, ನೀವೆಲ್ಲ ಮುಂದಿನ ಜನಾಂಗ. ಈ ದೇಶವನ್ನು ನಾವು ನಡೆಸುವಲ್ಲಿ ನಮ್ಮ ಪ್ರಾಮುಖ್ಯತೆ ಅತಿ ಅಗತ್ಯವನ್ನು ಮಾತನ್ನು ಹೇಳುತ್ತಾ ಪುತ್ತೂರಿನ ರಾಜ್ಯದ ನಮ್ಮ ಅಭಿವೃದ್ಧಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮಗೆಲ್ಲ ನಾವು ಬೇರೆ ದೇಶಗಳಿಗೆ ನಮ್ಮ ದೇಶವನ್ನು ಹೋಲಿಕೆ ಮಾಡ್ತೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಬೇರೆ ದೇಶಗಳಿಗೆ ನಾವು ತುಲನೆ ಮಾಡಿದರೆ ಹೌದು, ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಂದುವರಿತಿರುವಂಥ ದೇಶ. ಆದರೆ ಬೇರೆ ದೇಶಗಳಿಗೆ ಇವತ್ತು 249,
60 ವರ್ಷಗಳು ಅವರು ಇಂಡಿಪೆಂಡೆನ್ಸಿ ಸಿಕ್ಕಿ ಅವರು ಅಭಿವೃದ್ಧಿ ಹೊಂದುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ 79 ವರ್ಷದಲ್ಲಿ ನಮ್ಮ ದೇಶ ಕಂಡಿರುವಂಥ ಅಭಿವೃದ್ಧಿ ಅತ್ಯಂತ ಶೀಘ್ರ ರೀತಿಯಲ್ಲಿ ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೂಡ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಪುತ್ತೂರಿನ ಅಭಿವೃದ್ಧಿಯ ವಿಚಾರವನ್ನು ಹೇಳಿದರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಸಿಗುವಂಥ ಕೆಲಸಗಳು ಆಗಿದೆ. ಇಡೀ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 1,006 ಕೋಟಿ ರೂಪಾಯಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕೂಡ ಮಾಡುವಂಥ ಕೆಲಸಗಳು ಆಗಿದೆ. ನಮ್ಮಲ್ಲಿ ವ್ಯವಸ್ಥಿತವಾದ ಗ್ರೌಂಡ್ಗಳಿಲ್ಲ. ಅದಕ್ಕೆ ನಮ್ಮ ಪಕ್ಕದ ಮುನ್ನೂರಿನಲ್ಲಿ ಸುಮಾರು 15.5 ಎಕರೆ ಜಾಗವನ್ನು ಮೀಸಲಿಟ್ಟು 9.5 ಕೋಟಿ ರೂಪಾಯಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಈ ಭಾಗದ ಅಭಿವೃದ್ಧಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಬಿರುಮಲಗುಡ್ಡ ಅಭಿವೃದ್ಧಿಗೆ ಸುಮಾರು 3 ಕೋಟಿ ರೂಪಾಯಿಗಳನ್ನು ಇಟ್ಟು ಅದನ್ನು ಪ್ರವಾಸೋದ್ಯಮವನ್ನಾಗಿ ಪರಿವರ್ತಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಪುತ್ತೂರಿನ ಕಲ್ಪನೆ ಏನಿದೆ ಅಂತ ಹೇಳಿದರೆ, ಇವತ್ತು ಯಾತ್ರಾದ್ರಿಗಳು ಎಲ್ಲಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ಭಾಗಕ್ಕೆ ಬರ್ತಾರೆ, ಅವರು ಪುತ್ತೂರಿಗೆ ಕೂಡ ಭೇಟಿ ಕೊಟ್ಟು ಇಲ್ಲಿನ ಪ್ರವಾಸೋದ್ಯಮವನ್ನು ಹೆಚ್ಚು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ. ಉದ್ಯಮಗಳು ಬರಬೇಕು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಪಕ್ಕ ಬನ್ನೂರಿನಲ್ಲಿ ಸುಮಾರು 15 ಎಕರೆ ಜಾಗೆಯನ್ನು KMFಗೆ ಮೀಸಲಿಟ್ಟು ಅಲ್ಲಿ ಕೂಡ ಉದ್ಯಮವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗಳಾಗ್ತಾ ಇದೆ. ನೀವೆಲ್ಲ ಯುವಕರಿದ್ದೀರಿ, ನೀವೆಲ್ಲ ಮುಂದಿನ ಪೀಳಿಗೆ, ನೀವು ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಪ್ರಜೆಗಳಾಗಬೇಕು. ಈ ಮೂಲಕ ದೇಶದ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಮುಂದಿನ ದಿವಸಗಳಲ್ಲಿ ನಾವು ನಮ್ಮ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಗೆ ಸಲಹೆ ಕೊಡುವುದು ಏನಂತ ಹೇಳಿದ್ರೆ, ನೀವು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಿ. ಆದರೆ ಒಂದಷ್ಟು ಸುತ್ತಮುತ್ತ ಇರುವಂಥ ಶಾಲೆಯ ಮಕ್ಕಳಿಗೆ ಅಟ್ಲೀಸ್ಟ್ ಈ ಕಾರ್ಯಕ್ರಮಕ್ಕೆ ಬರುವಾಗೆ ನಾವು ಮಾಡಿದರೆ ಸ್ವಲ್ಪ ದೇಶ ಪ್ರೇಮ, ದೇಶಭಕ್ತಿ ಕೂಡ ಅವ್ರ ಹತ್ರ ಮೂಡಿಸುವಂಥ ಕೆಲಸಗಳನ್ನು ಮಾಡಬಹುದು ಅಂತ ನಮ್ಮ ವಿನಂತಿಯನ್ನು ಮಾಡಿಕೊಂಡು. ಯಾಕಂತ ಹೇಳಿದ್ರೆ ಈ ಪಕ್ಕದಲ್ಲಿ ಜೂನಿಯರ್ ಕಾಲೇಜ್ ಇದೆ, ಅದರಲ್ಲಿ 1,500 ಅಷ್ಟು ಮಕ್ಕಳಿದ್ದಾರೆ. ಈ ಕಡೆ ರಾಮಕೃಷ್ಣ ಶಾಲೆ ಇದೆ, ಆ ಕಡೆ ಒಂದು ಮಹಾಲಿಂಗೇಶ್ವರ, ಅಕ್ಕಪಕ್ಕದ ಶಾಲೆಗಳನ್ನಾದರೂ ಬಂದರೆ ನಾವು ಈ ಆಚರಣೆಗಳು ಬರೀ ಸರಕಾರದ ಕಾರ್ಯಕ್ರಮಗಳು ಆಗಬಾರ್ದು. ಇದರಲ್ಲಿ ಇನ್ನಷ್ಟು ಮಕ್ಕಳನ್ನು ತೊಡಗಿಸಿಕೊಂಡ್ರೆ ಅವರಲ್ಲೂ ಕೂಡ ದೇಶದ ಭಕ್ತಿ ವಿಚಾರಗಳು ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮ, ಜನರಿಗೆ ಒಂದು ಸಂದೇಶವನ್ನು ಕೊಡಿಸುವಂಥ ಈ ಕಾರ್ಯಕ್ರಮ, ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ಜವಾಬ್ದಾರಿ ನಮ್ಮೆಲ್ಲರ ಹತ್ರ ಇದೆ. ಆ ಮೂಲಕ ನೀವು ಇನ್ನಷ್ಟು ಪ್ರತಿ ವರ್ಷ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಇನ್ನಷ್ಟು ಅದಕ್ಕೆ ಮೆರುಗು ಕೊಡುವಂಥ ಕೆಲಸ, ಅದರ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.